ಕಡೆಗೋಲು ಶ್ರೀಕೃಷ್ಣನ ಕ್ಷೇತ್ರ ಇದೀಗ ಸಂಭ್ರಮದಿಂದ ಮೇಳೈಸುತ್ತಿದೆ. ಜಗತ್ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಉಡುಪಿ ಕೃಷ್ಣ ಮಠದಲ್ಲಿ ಈಗ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ಈ ಬಾರಿ 3 ದಿನಗಳ ಕಾಲ ಕೃಷ್ಣ ಜನ್ಮಾಷ್ಟಮಿಯ ಕಾರಣ ಸಂಭ್ರಮ ಮತ್ತಷ್ಟು ಹೆಚ್ಚಿದೆ. ಮಾತ್ರ ಅಲ್ಲ, ಪೇಜಾವರ ಶ್ರೀಗಳ ಐತಿಹಾಸಿಕ ಪರ್ಯಾಯದ ಮೊದಲ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮವನ್ನ ಇಮ್ಮಡಿಗೊಳಿಸಿದೆ. ಕೃಷ್ಣ ಜನ್ಮಾಷ್ಟಮಿಗೆ ಲಕ್ಷಾಂತರ ಭಕ್ತರು ಉಡುಪಿಗೆ ಆಗಮಿಸುತ್ತಾರೆ. ಅವರಿಗೆ ವಿತರಿಸಲು ಹಾಗೂ ವಿವಿಧ ಶಾಲೆಗಳಿಗೆ ವಿತರಿಸಲು ಪ್ರಸಾದದ ರೂಪದಲ್ಲಿ ಲಡ್ಡು, ಚಕ್ಕುಲಿಯ ತಯಾರಿ ಭರದಿಂದ ಸಾಗಿದೆ. ಲಡ್ಡು ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಸುಮಾರು 50 ಪಾಕ ತಜ್ಞರು 5 ಬಗೆಯ 1,00,000ಕ್ಕೂ ಹೆಚ್ಚು ಲಾಡು ತಯಾರಿಯಲ್ಲಿ ನಿರತರಾಗಿದ್ದಾರೆ. ಇನ್ನು 1,00,000ಕ್ಕೂ ಹೆಚ್ಚು ಚಕ್ಕುಲಿ ಕೂಡ ತಯಾರಾಗುತ್ತಿದ್ದು, ಬಾಣಸಿಗರು ಈ ಚಕ್ಕುಲಿ ತಯಾರಿಯಲ್ಲಿ ನಿರತವಾಗಿದ್ದಾರೆ. ಈ ಚಕ್ಕುಲಿ ಲಡ್ಡುವನ್ನು ಶ್ರೀಕೃಷ್ಣನಿಗೆ ನೈವೇದ್ಯವಾಗಿ ಅರ್ಪಿಸಿ ಅರ್ಘ್ಯ ಪ್ರದಾನದ ಬಳಿಕ ವಿಟ್ಲಪಿಂಡಿಯ ದಿನ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ವಿತರಿಸಲಾಗುತ್ತದೆ. 1,25,000 ಚಕ್ಕುಲಿ ಮತ್ತು 1.5 ಲಕ್ಷ ಲಡ್ಡಿಗೆಲ್ಲ ಉಂಟು. ಮತ್ತು ಶಾಲೆಗೆಲ್ಲ ಮಕ್ಕಳಿಗೆಲ್ಲ ವಿತರಣೆ ಮಾಡಲಿಕ್ಕೆ ಒಂದು 40,000 ಚಕ್ಕುಲಿ ಹೋಗ್ತದೆ. ಮತ್ತು ಪ್ರಸಾದ ವಿತರಣೆ ಇಲ್ಲಿ ಊಟಕ್ಕೆಲ್ಲ ಹಾಕ್ತಾರೆ. ಮತ್ತು ವಿತರಣೆಯೂ ಉಂಟು ರಥಬೀದಿಯಲ್ಲಿ. ಕೃಷ್ಣನು ರಥ ಹೋಗುವಾಗೆಲ್ಲ ಅಲ್ಲಿ ವಿತರಣೆ ಮಾಡ್ತಾರೆ. ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಬರೀ ಭಕ್ತರಿಗೆ ಮಾತ್ರ ಪ್ರಸಾದದ ರೂಪದಲ್ಲಿ ಲಡ್ಡು, ಚಕ್ಕುಲಿ ವಿತರಿಸುವುದು ಮಾತ್ರವಲ್ಲದೆ 32 ಶಾಲೆಗಳ ಮಕ್ಕಳಿಗೂ ಈ ಪ್ರಸಾದ ದೊರಕಲಿದೆ. ಕೃಷ್ಣ ಮಠದಲ್ಲಿ ಲಕ್ಷ್ಮೇಶ ಆನೆ ಚಿಕಿತ್ಸೆಗಾಗಿ ತೆರಳಿರುವ ಕಾರಣ ಈ ಸ್ಥಾನವನ್ನ ಮಠದ ಈ ಹಿಂದಿನ ಆನೆ ಸುಭದ್ರೆ ತುಂಬಲಿದೆ. ಈಗಾಗಲೇ ಮಠಕ್ಕೆ ಈ ಆನೆ ಆಗಮಿಸಿದೆ. ಇನ್ನು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ವಿಟ್ಲಪಿಂಡಿ ಅಥವಾ ಮೊಸರು ಕುಡಿಕೆಯೇ ಆಕರ್ಷಕ ಹಾಗೂ ಸಂಭ್ರಮವಾಗಿರುವುದರಿಂದ ಈ ಸಂಭ್ರಮಕ್ಕೆ ರಥಬೀದಿ ಪರಿಸರ ಸಿದ್ಧವಾಗಿದೆ. ಮೊಸರು ಕುಡಿಕೆಯೆಂದು ಗೋಪಾಲಕರು ಅಥವಾ ಗೊಲ್ಲರು ಮೊಸರು ತುಂಬಿದ ಮಣ್ಣಿನ ಮಡಕೆಯನ್ನು ಒಡೆದು ಸಂಭ್ರಮಿಸುತ್ತಾರೆ. ಇದು ಕೃಷ್ಣನ ಜನ್ಮಕ್ಕೆ ಸಂಭ್ರಮವಾಗಿ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದ್ದು, ಮೊಸರು ಕುಡಿಕೆಗಾಗಿ 2 ಕಡೆ ಮಂಟಪ ಹಾಗೂ 6 ಕಡೆಯಲ್ಲಿ ಗುರ್ಜಿಗಳನ್ನು ತಯಾರಿಸಲಾಗಿದೆ. ಇದಕ್ಕಾಗಿ ಕಳೆದ 1 ವಾರಗಳಿಂದ 10 ಜನರ ತಂಡ ಶ್ರಮಿಸುತ್ತಿದೆ. ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮದ ಭಾಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಿದ್ದು, ಇನ್ನು ಮುದ್ದು ಕೃಷ್ಣ, ಹುಲಿ ವೇಷಧಾರಿಗಳ ಅಬ್ಬರ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 24 ಹಾಗೂ 25 2 ದಿವಸವೂ ಕೃಷ್ಣಾರ್ಘ್ಯ ಪ್ರದಾನ. ರಾತ್ರಿ 11:45 ಹೊತ್ತಿಗೆ ಕೃಷ್ಣಾಷ್ಟಮಿ ಪ್ರಯುಕ್ತ ಅರ್ಘ್ಯ ಪ್ರದಾನ, ಕೃಷ್ಣನಿಗೆ ವಿಶೇಷ ಪೂಜೆಗಳು ಇದೆಲ್ಲ ನಡೆದು ಮತ್ತು 26ನೇ ತಾರೀಕಿಗೆ ವಿಟ್ಲಪಿಂಡಿ ಮಹೋತ್ಸವ ನಡೀಲಿಕ್ಕಿದೆ. ವಿಟ್ಲಪಿಂಡಿ ಅಂದರೆ ಅದು ಗೋವಳರ ವೇಷ ಹಾಕಿಕೊಂಡು ಅವರು ಎಲ್ಲ ಹಿಂದಿನ ಕಾಲದ ಒಂದು ಪರಿಕಲ್ಪನೆ ಅದು. ಮೊಸರು, ಬೆಣ್ಣೆ ಇದನ್ನೆಲ್ಲ ಮಡಿಕೆಯಲ್ಲಿಟ್ಟು ಇಲ್ಲಿಯ ದೇವಸ್ಥಾನದ ಸಾಂಪ್ರದಾಯಿಕ ಒಂದು ರಥಬೀದಿಯ ಈ ಗುರ್ಜಿ ಹಾಕಿರ್ತಾರೆ. ಈಗ ಆ ಗುರ್ಜಿಯ ಇದರಲ್ಲಿ ಅದನ್ನು ಜೋತು ಹಾಕಿ ಈ ಗೋವಳರು ಅದನ್ನು ಒಡೆಯುವುದು. ಈ ಬಾರಿ ಅದನ್ನು ರಾಟೆಯ ಮೂಲಕ ಅದನ್ನು ಕೆಳಗೆ ಬಿಡುವ ಒಂದು ವ್ಯವಸ್ಥೆ ಆಗಿದೆ. ಒಟ್ಟಿನಲ್ಲಿ ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಆರಂಭವಾಗಿದೆ. ಮಠದ ಒಳಗೆ ಹೂವಿನ ಅಲಂಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 2 ದಿನಗಳ ಅರ್ಘ್ಯ ಪ್ರದಾನದ ಮಠದ ಒಳಗೂ ಹೊರಗೂ ಈ ಸಂಭ್ರಮ ಕಾಣಿಸಿಕೊಳ್ಳಲಿದ್ದು, ಈಗಾಗಲೇ ಮಠದತ್ತ ಭಕ್ತರು ಮುಖ ಮಾಡಿದ್ದಾರೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.